ಸತ್ಯಜಿತ್ನ ಜೀವನದಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಸತ್ಯಜಿತ್ಗೆ ಆ ರೀತಿ ಬದುಕುವಂಥ ಅನಿವಾರ್ಯತೆ ಇಲ್ಲ. ಬೇರೆ ಯಾರಾದರೂ ಆಗ್ತಿದ್ರೆ ಆ ಹೋರಾಟವನ್ನು ನಿಲ್ಲಿಸ್ಬೋದಿತ್ತು. ಸತ್ಯ ಇದ್ದಾನಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ನಮ್ಗೆ ಯಾರಿಗೂ ಕೂಡ ಅಂತ ಹೇಳಿಕೊಂಡು ಒಂದು ಸಾಕ್ಷಿ ತಗೊಂಡು ಬಂದಿರಲಿ. ಅದೇ ಹೇಳಿದಲ್ಲ, ನಾನು ಇರುವ ಎಲ್ಲವನ್ನು ಪೂರ್ತಿ ಅವ್ರಿಗೆ ಬಿಟ್ಟು ಕೊಡ್ತೇನೆ. ಇಲ್ಲ, ನಂದೆಲ್ಲ ಸಾಲ ಅವ್ರು ಮುಗಿಸ್ಬೇಕು. ಯಾರನ್ನೂ ಬಿಟ್ಟಿಲ್ಲ. ಡಾಕ್ಟರ್ ಕರ್ನಾಟಕ ಪ್ರಭಾಕರ್ ಭಟ್ರನ್ನು ಬಿಟ್ಟಿಲ್ಲ, ಯಡಿಯೂರಪ್ಪರನ್ನು ಬಿಟ್ಟಿಲ್ಲ, ರಾಜ್ಯಾಧ್ಯಕ್ಷರನ್ನು ಬಿಟ್ಟಿಲ್ಲ. ನನ್ನ ಗಳಿಕೆ ಏನು ಅಂತ ಕೇಳಿದರೆ ದುಡ್ಡಿದ್ದ ಗಳಿಕೆ ಅಲ್ಲ, ಆ ಕಾರ್ಯಕರ್ತರ ಗಳಿಕೆ. ಅಧಿಕಾರ ಬರ್ತದೆ ಹೋಗ್ತದೆ ಬೇರೆ ಪ್ರಶ್ನೆ, ಅದು ಎರಡನೇ ಪ್ರಶ್ನೆ. ಅವಕಾಶ ಸಿಗದ್ದು ಎರಡನೇ ಪ್ರಶ್ನೆ. ಆದರೆ ನಡೆಸ್ಕೊಂಡ ರೀತಿ ಏನಿದೆ ಅದು ಬಹಳ ನೋವು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ಸಲ್ಲಿ ನಿಲ್ಲುದಿದ್ರೆ ಯಾವತ್ತೂ ಅವಕಾಶ ಇದೆ. ಇವತ್ತು ಇಸ್ಲಾಮಿನ ಆಕ್ರಮಣ ಏನಿದೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಅಲ್ಲಗಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸತ್ಯಜಿತ್ ಅವರ ನಡೆ ನಿರ್ಧಾರ ಏನು ಚುನಾವಣೆಯ ಬಗ್ಗೆ? ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲಕಾರಿ. ಸದ್ಯಕ್ಕೆ ಹೋರಾಟಗಳ ಹೆಸರಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ದುಡ್ಡು ಮಾಡಿದ್ರು ಅನ್ನುವಂಥ ಆರೋಪ ಇದೆ. ದುಡ್ಡು ಮಾಡಿದೆ ಅಂತ ಹೇಳುವವರು ನಾನು ಹಿಂದೆಯೂ ಹೇಳಿದ್ದೆ, ಮುಂದೆ ಬರಲಿ, ಓಕೆ, ಸಾಕ್ಷಿ ತೋರಿಸಲಿ. ಎಲ್ಲಿಂದಾದರೂ ಯಾರ ಹತ್ರ ಏನಾದ್ರು ದುಡ್ಡು ತಗೊಂಡಿದ್ರೆ ಸಾಕ್ಷಿ ತೋರಿಸಲಿ. ಏನಾದರೂ ನಾನು ಅಸೆಟ್ ಮಾಡಿಕೊಂಡಿದ್ರೆ ಇವರು CBI ತನಿಖೆ ಮಾಡಲಿ, ಯಾವುದು ಬೇಕಿದ್ರು ಮಾಡಲಿ. ಸತ್ಯಜಿತ್ ಸುರತ್ಕಲ್ ಹೆಸರಲ್ಲಿ ಅಸೆಟ್ ಇರುವಂಥದ್ದು ಇರುವಂಥ ಇದೊಂದು ಭೂಮಿ ಮತ್ತು ಮನೆ ಮಾತ್ರ. ನಮ್ಮ ಮನೆಯವರ ಹೆಸರಲ್ಲಿ ಇದನ್ನು ಬಿಟ್ಟು ಇನ್ನು ಒಂದಿದೆ. ಅದು ಯಾವುದು ಅಂತ ಕೇಳಿದರೆ ಅವರ ತಾಯಿಯವ್ರದ್ದು ಏನು SEZ ಭೂಮಿ ಇದಾಗಬೇಕಿದೆ ಜಾಗ ಹೋಗಿತ್ತು, ಅದಕ್ಕೆ ಸಿಕ್ಕಿರುವಂಥ 5.25 ಸೆಂಟ್ ಜಾಗ. ಅವಳ ತಾಯಿ ಅವಳ ಹೆಸರಲ್ಲಿ ಮಾಡಿದ್ದಾರೆ. ಉದ್ಯೋಗ ಅವಳ ತಂಗಿ ತಗೊಂಡಿದ್ರು, ತಂಗಿ ಸಿಕ್ಕಿತ್ತು, ಹಾಗಾಗಿ ಜಾಗ ಅವಳ ಹೆಸರಲ್ಲಿ ಮಾಡಿರೋದು. ನಾನು ನಡೆಸ್ತಾ ಇರುವಂತಹ ಈ ಉದ್ಯೋಗ ಕೇಬಲ್ ಉದ್ಯೋಗ, ಅದನ್ನು ಸ್ಪ್ಲಿಟ್ ಮಾಡಿ ನನ್ನ ಹೆಸರು ನನ್ನ ಮನೆಯವರ ಹೆಸರಲ್ಲಿದೆ. ಇದನ್ನು ಬಿಟ್ಟು ಯಾವುದಾದ್ರೂ ಒಂದು ಬೇರೆ ವ್ಯವಹಾರ ನನ್ನ ಹೆಸರಲ್ಲಿದೆ, ಮನೆಯವರ ಹೆಸರಲ್ಲಿದೆ, ಅದನ್ನು ಮಾಡ್ತಾ ಇದ್ದೇನೆ, ಬೇರೆ ಯಾವುದಾದ್ರೂ ಎಸೆಟ್ ನಮ್ಮ ಹತ್ರ ಇದೆ ಅಂತ ಹೇಳಿಕೊಂಡು ಯಾರಾದರೂ ಬಂದು ತೋರಿಸಿದರೆ ಇದನ್ನು ಅವ್ರಿಗೆ ಬಿಟ್ಟುಕೊಡ್ತೀನಿ ನಾನು. ಇಲ್ಲ ಅಂಥೇಳಿ ಆದರೆ ಬ್ಯಾಂಕಲ್ಲಿ ಈ ಜಾಗದ ಮೇಲೆ, ಈ ಮನೆಯ ಮೇಲೆ ಇರುವಂಥ ಸಾಲ, ಈ ಮನೆಯ ಮೇಲೆ, ಈ ಜಾಗದ ಮೇಲೆ ಇರುವಂಥ ಸಾಲ, ಹೊರಗಡೆ ನಿಂತಿರೋ ಗಾಡಿ ಮೇಲಿರುವಂಥ ಸಾಲ, ಮನೆಯವ್ರ ಚಿನ್ನಾಭರಣ ಇಟ್ಟು ತಗೊಂಡಿರುವಂಥ ಸಾಲ, ಇದನ್ನು ತುಂಬಿಸಬೇಕು. ಹತ್ತಿರ ಏನಿಲ್ಲ ಅಂದ್ರೆ ಒಂದು 75 ಲಕ್ಷ ಮೇಲೆ ಇರಬಹುದು ಸಾಲ. ಅದನ್ನು ಭರಿಸ್ಲಿಕ್ಕೆ ಅವ್ರು ತಯಾರಾಗಿ ಬರಬೇಕು. ಇಷ್ಟ ಹೇಳುವಂಥದ್ದು ನಾನು. ಅದನ್ನು ಭರಿಸ್ಲಿಕ್ಕೆ ಅವ್ರು ತಯಾರಾಗಿ ಬರಬೇಕು. ಕೇಬಲಿಗೆ ಮೆಟೀರಿಯಲ್ ತಂದಿರೋದು ಕೂಡ ಸಾಲದಲ್ಲೇ ಇರುವಂಥದ್ದು, ರೊಟೇಷನ್ ಆಗ್ತಾ ಇರುವಂಥದ್ದು. ಅದೆಲ್ಲ ಸಾಲ ಮುಗಿಸ್ಬೇಕು, ಅವ್ರು ಭರಿಸ್ಲಿಕ್ಕೆ ತಯಾರಾಗಿ ಬರಬೇಕು. ನಾನು ಎಲ್ಲಿಯಾದರೂ ಕಂಪನಿಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡಿಕೊಂಡು ನಾನು ದುಡ್ಡು ಮಾಡಿದ್ದೇನೆ ಅಂತ ಹೇಳಿದರೆ, ಮರಳು ವ್ಯಾಪಾರ ಏನೋ ಮಾಡ್ತೇನೆ ಅಥವಾ ಬೇರೆ ಏನೋ ಗಣಿಗಾರಿಕೆದೇನೋ ಇದೆ, ಅಥವಾ ಇಲ್ಲಿ MRP ಡೀಸೆಲ್ ಇನ್ನೊಂದು ಮತ್ತೊಂದು ಕದ್ದುಕೊಂಡು ಮಾರಾಟ ಮಾಡ್ತೇನೆ ಎನ್ನುವಂಥದ್ದು ಏನಾದರೂ ಇದ್ದರೆ, ಯೂನಿಯನ್ ಹೆಸರಲ್ಲಿ ನಾನು ದುಡ್ಡು ಮಾಡ್ತೇನೆ ಅಂತೇಳಿ ಹೆದರಿಸ್ಕೊಂಡು ಕಾಂಟ್ರಾಕ್ಟ್ಗಳಾದ ದುಡ್ಡು ತಗೊಳ್ತೇನೆ ಅಂತ ಹೇಳಿದರೆ, ನನ್ನಿಂದ ಲಾಭ ತಗೊಂಡು ಬೇಕಾದಷ್ಟು ಕಾಂಟ್ರಾಕ್ಟರ್ಗಳಿದ್ದಾರೆ. ಕಾರ್ಗಿಲ್ ವಿಜಯ ದಿವಸದ್ದು ರಿಸಿಟ್ ಬುಕ್ ಬಿಟ್ಟು ಬೇರೆ ಯಾವುದೋ ರಿಸಿಟ್ ಬುಕ್ ಹತ್ರ ಹೋಗಿದ್ರೆ ಹೇಳಿ ಅವರು, ಅಥವಾ ಯಾವುದೋ ದೇವಸ್ಥಾನ ಇದು ಬಿಟ್ಟರೆ ಅದು ಬೇರೆ ಹೋಗಿದ್ರೆ ಹೇಳಿ ಅವರು, ಕೊಟ್ಟಿದ್ರೆ ಹೇಳಿ ಅವರು. ಅಷ್ಟೇ ಹೇಳೋದು ನಾನು. ಓಕೆ, ಹೇಳುವವರು 100 ಹೇಳಬಹುದು. ಒಂದು ಸಾಕ್ಷಿ ತಗೊಂಡು ಬಂದಿರಲಿ. ಅದೇ ಹೇಳಿದಲ್ಲ, ನಾನು ಇರುವ ಎಲ್ಲವನ್ನು ಪೂರ್ತಿ ಅವ್ರಿಗೆ ಬಿಟ್ಟು ಕೊಡ್ತೇನೆ. ಇಲ್ಲ, ನಂದೆಲ್ಲ ಸಾಲ ಅವರು ಮುಗಿಸ್ಬೇಕು. ಓಕೆ, ನೇರ ಸವಾಲು ನಮ್ಮದು. ಓಕೆ, ಸತ್ಯಜಿತ್ನ ಜೀವನದಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಸತ್ಯಜಿತ್ಗೆ ಆ ರೀತಿ ಬದುಕುವಂಥ ಅನಿವಾರ್ಯತೆ ಇಲ್ಲ. ನಾನು ಫಸ್ಟ್ SEZ ಇದಕ್ಕೆ ಅಲ್ಲಿ ಪೇಜಾವೃಷಿಗಳ ಮೇಲೆ ಮೈ ಮೇಲೆ ಕೈ ಮಾಡಿದ್ರಲ್ಲಿ ಇವರ ಜಾಗ ಬುಲ್ಡೋಸ್ ಮಾಡಿಕೊಂಡು ಗದ್ದೆಲ್ಲ ನಾಶ ಮಾಡಿದ್ರು ಅಂತ ಹೇಳಿದಾಗ ಕುಡುಬಿಗಳ ಜನಾಂಗದ್ದು ಪೆರುಮುದೆಗೆ ಹೋದಾಗ ನನ್ನ ಜೊತೆಯಲ್ಲಿದ್ದವ್ರಿಗೆ ಫೋನ್ ಬಂತು, ನೀವು ಬಂದ ಭಾಳ ಲೇಟ್ ಆಯಿತು ಅಂತ ಹೇಳಿಕೊಂಡು ಒಂದು ಫೋನ್ ಬಂತು. ಇನ್ನೊಂದು ಫೋನ್ ಬಂತು, ಸತ್ಯಜಿತ್ರಿಗೆ ಏನು ಮಾಡೋದು, ಎಷ್ಟು ಕೊಟ್ಟರೆ ನಿಲ್ಬೋದು ಅಂತ ಹೇಳಿಕೊಂಡು ಅದ್ರ ಜೊತೆಯಲ್ಲಿದ್ದರೆ ಹೇಳಿದ್ದು. ಅವರ ಅದು ಇದ್ದರೆ ಹೀಗೆ ಇರ್ತಾ ಇರಲಿಲ್ಲ, ಅದಿದ್ದರೆ ಹೀಗೆ ಇರ್ತಾ ಇರಲಿಲ್ಲ ಅಂತ ಹೇಳಿಕೊಂಡು
ಯಾವಾಗ ಸತ್ಯಜಿತ್ ಪೆರ್ಮುದೆ ಕುಡುಬಿ ಜನಾಂಗದವರ ಆ ಜಾಗಕ್ಕೆ ಕಾಲಿಟ್ಟ ಅವತ್ತಿನ ನಂತರ ಸತ್ಯಜಿತ್ ಎತ್ತಿದ ಪ್ರಶ್ನೆಗಳಿಂದಾಗಿ, ಸತ್ಯಜಿತ್ ಎತ್ತಿದಂತಹ ಹೋರಾಟದಿಂದಾಗಿ ಸಂಘ ಪರಿವಾರ SEZನ ಬಗ್ಗೆ MRPL 4th ಫೇಸ್ನ ಬಗ್ಗೆ ಒಂದು ನಿರ್ಣಯ ಕೈಗೊಳ್ಳಬೇಕಾಯಿತು. ನಿರ್ಣಯ ಸತ್ಯಜಿತ್ ಅಲ್ಲಿ ಕಾಲಿಟ್ಟ ಮೇಲೆ ನಿರ್ಣಯ ಕೈಗೊಳ್ಳಬೇಕಾಗಿರುವಂಥದ್ದು. ಅಲ್ಲಿ ತನಕ ಸಂಘ ಪರಿವಾರದಲ್ಲಿ SEZನ ಬಗ್ಗೆ ನಮ್ಮ ನಿಲುವು ಏನನ್ನೋಂಥದ್ದು ಇರಲಿಲ್ಲ, ಏನನ್ನೋಂಥದ್ದೇ ಇರಲಿಲ್ಲ. ನಾನು ಅಲ್ಲಿ ಹೊಕ್ಕಿದ ಮೇಲೆ ಆಗಿರುವಂಥದ್ದು. ಆಮೇಲೆ ಬೆಳೆದುಕೊಂಡು ಬಂದುಬಿಟ್ಟು 4ನೇ ಫೇಸಿಗೆ ನಾವು ತಡೆ ಹಾಕಬೇಕು, ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿಕೊಂಡು ನಿರ್ಣಯ ಆಗಿರುವಂಥದ್ದು. 16 ಸಮನ್ವಯ ಭೇಟಿಗಳು, ಪರಿವಾರದ ಸಮನ್ವಯ ಭೇಟಿ ಅದಕ್ಕೋಸ್ಕರ ನಡೆಯಿತು ಸತ್ಯಜಿತ್ ಪೆರ್ಮುದೆ ಕಾಲಿಟ್ಟ ಮೇಲೆ. ಓಕೆ, ಕುಡುಬಿಯಿಂದ ಅಲ್ಲಿ ಬಂದಿರೋ ವಿಷಯ ಅಲ್ಲಿ ನಿಲ್ಲಬೇಕಾಯಿತು. ಸತ್ಯಜಿತ್ ಕೈ ಹಾಕಿದ್ದಕ್ಕೋಸ್ಕರ ಇವತ್ತು ನನ್ನ ಹೆಮ್ಮೆಯಿಂದ ಬೇಕಿದ್ರೆ ಹೇಳ್ತೇನೆ, ಜಾಗ ಕಳ್ಕೊಂಡಂಥವರಿಗೆ ಕೆಲಸ ಸಿಗಬೇಕಿದ್ರೆ ಸತ್ಯಜಿತ್ ಕೈ ಹಾಕಬೇಕಾಯಿತು. ಯಾವುದೇ ಕಾರಣಕ್ಕೆ ರಾಜಕೀಯ ಮಾಡಲಿಕ್ಕೆ ಬಿಡಲಿಲ್ಲ. ತುಂಬ ಜನ ಸಹ ಇದು ಮಾಡಿದ್ದಾರೆ. ಅಭಯ್ ಚಂದ್ರ ಜೈನ್ರವರು ಪ್ರಾಮಾಣಿಕವಾಗಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ರಾಜಕೀಯ ಬರಲಿಕ್ಕೆ ಬಿಟ್ಟಿಲ್ಲ. ಇವರು ಯಾರು ಕೂಡ ರಾಜಕೀಯ ಬರಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿ ಬೇರೆಯವರಿಗೆ ಕೂಡ ಒಂದು ಮಾತು ಬಂದಿತ್ತಂತೆ, ಬೇರೆ ಯಾರಾದರೂ ಆಗ್ತಿದ್ರೆ ಆ ಹೋರಾಟವನ್ನು ನಿಲ್ಲಿಸ್ಬೋದಿತ್ತು, ಸತ್ಯ ಇದ್ದಾನಲ್ಲಿ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಯಾರಿಗೂ ಕೂಡ ಅಂತ ಹೇಳಿಕೊಂಡು ಆ ಹುಡುಗರು ಹೇಳುತ್ತಾರೆ, ಯಾವುದೇ ಕಾರಣಕ್ಕಲ್ಲಿ ಅವಕಾಶ ಕೊಟ್ಟಿಲ್ಲ. 400 ಜನ ಅದರಿಂದಾಗಿ ಕೆಲಸವನ್ನು ಪಡೆದ್ರು. 400 ಜನರಿಗೆ ಉದ್ಯೋಗ ಆಯಿತು ಹತ್ರ. ಹಾಗಾಗಿ ದುಡ್ಡು ಮಾಡಿದರೆ ಸತ್ಯ ತೀರಿದ ಸಾಲದಲ್ಲಿ ಇರ್ತಿರ್ಲಿಲ್ಲ. ಆ 16 ವರ್ಷ ಹಳೆ ಗಾಡಿ ಏನೋ ಅವನು ಹಿಡ್ಕೊಂಡು ತಿರುಗಾಡಬೇಕು ಅಂತೇಳಿ ಸತ್ಯಜಿತ್ತಿಗೆ ಇರಲಿಲ್ಲ. ಸತ್ಯಜಿತ್ತಿಗೆ ಇಷ್ಟು ವರ್ಷಗಳ ಜೀವನವನ್ನು, ತಮ್ಮ ಹೋರಾಟದ ಬದುಕನ್ನೇ 35 ವರ್ಷಗಳ ಜೀವನವನ್ನು ಒಮ್ಮೆ ತಿರುಗಿ ನೋಡಿದರೆ ಈಗ ಹೇಗೆ ಅನಿಸ್ತಾ ಇದೆ? ಪಶ್ಚಾತ್ತಾಪ ಏನಾದರೂ ಇದೆಯಾ? ಖಂಡಿತ ಯಾವುದೇ ರೀತಿ ಪಶ್ಚಾತ್ತಾಪ ಇಲ್ಲ. ಬಹಳ ಅಭಿಮಾನ ಇದೆ ನನಗೆ. ಬಹಳ ಅಭಿಮಾನ ಇದೆ. ಯಾಕಂತ ಹೇಳಿದರೆ ಈ ರೀತಿ ಜೀವನ ನಡೆಸುವಂಥ ಅವಕಾಶ ಎಲ್ರಿಗೂ ಸಿಗುವುದಿಲ್ಲ. ಅಧಿಕಾರ ಇಲ್ಲದೆ ಇರಬಹುದು, ಆದರೆ ಜನರು ಇವತ್ತಿಗೂ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ಹಿರಿಯರ ಆಶೀರ್ವಾದ, ಸಿಕ್ಕಿದಾಗೆಲ್ಲ ಅವರು ನನ್ನ ಬಗ್ಗೆ ಆಡುವಂಥ ಮಾತುಗಳು, ನಂಗೆ ಕೊಡುವಂಥ ಆಶೀರ್ವಾದಗಳು, ಇವತ್ತಲ್ಲ ನಾಳೆ ಸತ್ಯ ನಿಂಗೆ ಆಗ್ತದೆ, ಸಿಗ್ತದೆ, ದೇವರಿದ್ದಾರೆ ಹೇಳಿ ಹೇಳುವಂಥ ಮಾತುಗಳು, ಸತ್ಯಜಿತ್ತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳುವಂಥ ಮಾತುಗಳು, ಇದು ಎಲ್ರಿಗೂ ಸಿಗುವುದಿಲ್ಲ ಇದು. ನಾನು ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ, ಆದರೆ ಸಾಮಾಜಿಕ ಜಾಲತಾಣ ಎಲ್ಲರನ್ನೂ ಇವತ್ತು ಹಿಗ್ಗಾಮುಗ್ಗ ತರಾಟೆ ತಗೊಳ್ತಾರೆ. ಯಾರನ್ನೂ ಬಿಟ್ಟಿಲ್ಲ. ಡಾಕ್ಟರ್ ಕರ್ನಾಟಕ ಪ್ರಭಾಕರ್ ಭಟ್ರನ್ನು ಬಿಟ್ಟಿಲ್ಲ, ಯಡಿಯೂರಪ್ಪರನ್ನು ಬಿಟ್ಟಿಲ್ಲ, ರಾಜ್ಯಾಧ್ಯಕ್ಷರನ್ನು ಬಿಟ್ಟಿಲ್ಲ. ಅದರ 10 ಪ್ರಮಾಣ ಸತ್ಯಜಿತ್ನ ಬಗ್ಗೆ, 10% ಕೂಡ ಸತ್ಯಜಿತ್ನ ಬಗ್ಗೆ ಆ ರೀತಿ ನೆಗೆಟಿವ್ಗಳು ಬರುವುದಿಲ್ಲ. ಯಾರೋ ಒಂದಷ್ಟು ಜನ ಹೊಸಬರು ಇವತ್ತು ಬಂದಿರೋ ಮಾತ್ರ ಒಂದಷ್ಟು ಜನ ಮಾತನಾಡ್ತಾರೆ ಬಿಟ್ಟರೆ, ಆದರೆ ಅವರು ಹಾಕಿದ್ದ ಕೂಡ ಅದಕ್ಕಿಂತ ಹೆಚ್ಚಿನ ಪಟ್ಟಲ್ಲಿ ಇವತ್ತು ವಾಪಸ್ ಉತ್ತರಗಳು ಸಮಾಜ ಕೊಡ್ತಾ ಇದ್ದಾರೆ. ಆದರೆ ಸತ್ಯಜಿತ್ನ ಬಗ್ಗೆ ಆ ಕೆಟ್ಟ ಮಾತುಗಳು, ಬೈದು ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡಿಕೊಂಡು ಮಾಡುವಂಥ ಮಾತುಗಳು, ಇದು ಯಾವತ್ತೂ ಸತ್ಯಜಿತ್ ಬಗ್ಗೆ ಬಂದಿಲ್ಲ. ಈ ಅಭಿಮಾನ ಇವತ್ತು ಸತ್ಯಜಿತ್ಗಿರುವಂಥದ್ದು. ಸತ್ಯಜಿತ್ ಆ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಕ್ಕೋಸ್ಕರ, ಇಷ್ಟು ಕೆಲಸ ಮಾಡಿರೋದಕ್ಕೋಸ್ಕರ ಇವತ್ತಿಗೂ ಸತ್ಯಜಿತ್ ಬಗ್ಗೆ ಅಭಿನಂದನೆ ಮಾತುಗಳು ಬರ್ತದೆ. ಅಧಿಕಾರಿಗಳು ಕೂಡ ಇವತ್ತಿಗೂ ಗೌರವವನ್ನು ಕೊಡ್ತಾರೆ. ಯಾರನ್ನ ಕರೆಸಿದಾಗ ನನ್ನ ಜೊತೆ ಇರೋದು ಅಂತ ಹೇಳಿದ ಕೂಡಲೇ ಅಲ್ಲಿ ಸಿಗುವಂಥ ಅಭಿಮಾನದ ಮಾತುಗಳೇ ಬೇರೆ. ಪೊಲೀಸ್ ಇಲಾಖೆ ಇರ್ಬೋದು, ಅಧಿಕಾರಿ ವರ್ಗ ಇರ್ಬೋದು, ಎಲ್ಲ ಕಡೆ ನನ್ನ ಜೊತೆ ಇದ್ದಾನೆ ಅಂತ ಹೇಳಿದಕ್ಕೆ ಅವ್ರಿಗೆ ಸಿಗುವಂಥ ಗೌರವ ಆ ಕಾರ್ಯಕರ್ತರು ಇವತ್ತಿಗೂ ಸಿಗ್ತದೆ. ಬರೀ ನನಗಲ್ಲ, ಇದೇ ನನಗೆ ಇರುವಂಥ ಸಮಾಧಾನ. ನನ್ನ ಗಳಿಕೆ ಏನು ಅಂತ ಕೇಳಿದರೆ ದುಡ್ಡಿದ್ದ ಗಳಿಕೆ ಅಲ್ಲ, ಆ ಕಾರ್ಯಕರ್ತರ ಗಳಿಕೆ, ಈ ಸಮಾಜದ ಗಳಿಕೆ. ಇವತ್ತಿಗೂ ಎಲ್ಲಿ ಬೇಕಾದ್ರೂ ಹೋಗಿದ್ದುಕೊಂಡು ನಾನು ಬರಬಹುದು. ನನ್ನನ್ನು ಇವತ್ತು ಉಳಿಸ್ಕೊಳ್ಳುವಂಥ ಮನೆಗಳಿದೆ.
ಇವತ್ತಿಗೂ ಇದೆ. ಓಕೆ. ದೇಶದ ಎಲ್ಲೆಡೆ ಕೂಡ ನಾನು ಬೇಕಾದ್ರೆ ಹೋಗಿ ಹೊತ್ತು ಬರ್ಬೋದು, ಇದ್ದಾರೆ, ಎಲ್ಲ ನನಗೆ ಪರಿಚಯಸ್ಥರು ಇದ್ದಾರೆ. ಓಕೆ. ಇದು ಸತ್ಯಜಿತ್ನ ಆಸ್ತಿ. ಹಾಗಾಗಿ ಇದರ ಬಗ್ಗೆ ನನಗೆ ಒಂದು ಚೂರು ಪಶ್ಚಾತ್ತಾಪ ಇಲ್ಲ. ಖುಷಿ ಇದೆ, ಸಮಾಧಾನ ಇದೆ, ಅಭಿಮಾನವೂ ಇದೆ, ಗರ್ವವೂ ಇದೆ. ಓಕೆ. ಈ ವಿಚಾರಕ್ಕೋಸ್ಕರ ಯಾವುದೇ ಕಾರಣಕ್ಕದಲ್ಲಿ ಬೇಸರ ಇಲ್ಲ. ಓಕೆ. 11ನೇ ವರ್ಷಕ್ಕೆ ನೀವು RSSಗೆ ಪಾದಾರ್ಪಣೆಯನ್ನು ಮಾಡಿದವರು ಸಂಘ ಪರಿವಾರಕ್ಕೆ. ತಮ್ಮ ಕುಟುಂಬವೇ ಸಂಘ ಪರಿವಾರದ ಮನೆಯಾಗಿತ್ತು ಅನ್ನುವಂಥದ್ದು. ಸೊ ನೀವು ಈ ರೀತಿ ಬೆಳೆಯೋದಕ್ಕೆ ಒಂದು ಪ್ರಖರ ನಾಯಕನಾಗಿ ಬೆಳೆಯೋದಕ್ಕೆ ಇದೇ ಕಾರಣ ಆಯಿತಾ? ತಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಫಸ್ಟ್ ನಮ್ಮನ್ನು ಸಂಘ ಕಳಿಸಿದವರು ನಮ್ಮ ತಾಯಿಯವರು. ನಮ್ಮ ಮನೆ ಸಂಘದ ಮನೆ ಅಂತ ಹೇಳಿ ಅಲ್ಲ, ತಾಯಿಯ ತಮ್ಮನಿಗೆ ಸಂಘದ ಒಂದಷ್ಟು ಸಂಪರ್ಕ ಇತ್ತು. ಓಕೆ. ಅಣ್ಣನ ಕ್ಲಾಸ್ಮೇಟ್ಗಳು ಸಂಘಕ್ಕೆ ಬರ್ಲಿಕ್ಕೆ ಹೇಳ್ತಾ ಇದ್ರು. ಇಲ್ಲ ನಮ್ಮ ಮನೆಯ ಮುಂದೆ, ಹಳೆ ಮನೆ ಮುಂದೆಯೇ ಗ್ರೌಂಡು, ಅಲ್ಲಿ ಶಾಲೆಗಳು ಬೇರೆ ಬೇರೆ ತಂಡದ್ದೆಲ್ಲವೂ ಕ್ರಿಕೆಟ್, ಬ್ಯಾಟ್, ವಿಕೆಟ್ ಅದು ಎಲ್ಲವೂ ನಮ್ಮ ಮನೆಯಲ್ಲೇ ಇದ್ದದ್ದು. ಎಲ್ಲರೂ ಅಲ್ಲಿ ಶಾಲೆ ಬಂದವರು ನಮ್ಮ ಮನೆಗೆ ಬರ್ತಾ ಇದ್ದವರು, ನಾವು ಅದೇ ಗ್ರೌಂಡಲ್ಲಿ ಆಡ್ತಾ ಇದ್ದವರು. ಅಲ್ಲಿ ಯಾವಾಗ ನೋಡಿದ್ರು ಒಂದಲ್ಲ ಒಂದು ಗಲಾಟೆ ಇದಾಗ್ತಾ ಇರುವಂಥ, ಸಣ್ಣ ಸಣ್ಣ ಇದಾಗ್ತಾ ಇರುವಂಥದ್ದು. ಹಾಗೆ ಅಮ್ಮ ನಮ್ಮ ಫಸ್ಟ್ ಹೇಳಿರುವಂಥದ್ದು, ಹೋಗಿ ನೀವು ಕೂಡ ಶಾಖೆಗೆ ಹೇಳಿಕೊಂಡು. ಅವರ ತಮ್ಮನಿಗೆ, ನಮ್ಮ ಮಾವನಿಗೆ ಸಂಘದ ಒಂದಷ್ಟು ಸಂಪರ್ಕ ಇತ್ತು, ಭಾಳ ಸಂಪರ್ಕ ಅಂತ ಹೇಳಿ ಅಲ್ಲ. ಮನೆಯಲ್ಲಿ ಸಂಘದ್ದು ಬೇರೆ ಏನೂ ಇರಲಿಲ್ಲ. ಅಲ್ಲಿಂದ ನಮ್ಮ ಸಂಘ ಜೀವನ ಪ್ರಾರಂಭ. ಅಣ್ಣ ಮತ್ತು ನಾನು, ಅಣ್ಣನಿಗೆ 13 ವರ್ಷ, ನನಗೆ 11 ವರ್ಷ. ಅಲ್ಲಿಂದ ಸಂಘದ ಜೀವನ ಪ್ರಾರಂಭ. ಅದು ಬೆಳೀತಾ ಹೋಯಿತು. ಓಕೆ. ಅಣ್ಣ ನಂಗೆ ದೊಡ್ಡ OTC ಬೇಗ ಆಯಿತು, ಅವ್ರಿಗೆ ಜವಾಬ್ದಾರಿ ದೊಡ್ಡದು ಬಂತು, ನಾನು ಜವಾಬ್ದಾರಿ ತಗೊಂಡೆ. ನಿಧಾನವಾಗಿ ತಾಯಿ ಮತ್ತು ತಂಗಿಯವರು ಸಮಿತಿಯಲ್ಲಿ ಜೋಡಿಸ್ಕೊಂಡ್ರು, ತಂದೆ ವಿಶ್ವ ಪರಿಷತ್ತಿಗೆ ಜೋಡಿಸ್ಕೊಂಡ್ರು. ಈ ಇಡೀ ಮನೆ ನಮ್ಮದು ಇದ್ದದ್ದು ನಾವು 5 ಜನ. 5 ಜನರಿಗೆ ಒಂದು ಕಾಲದಲ್ಲಿ ಸಂಘ ಪರಿವಾರದಲ್ಲಿ ಜವಾಬ್ದಾರಿ ಇತ್ತು. ಯಾವುದೇ ಹಿರಿಯರು ಬಂದು ನಮ್ಮ ಮನೆಗೆ ಬರ್ತಾಯಿದ್ರು. ನಾ ಕೃಷ್ಣಪ್ಪರಂಥವರು, ಅಜಿತ್ ಕುಮಾರ್ ಅಂಥವರು, ಸುಬ್ಬು ಶ್ರೀನಿವಾಸರವರು, ಇವರೆಲ್ಲರೂ ಬಂದಿರುವಂಥ ಮನೆ ನಮ್ಮದು. ಇವರೆಲ್ಲರೂ ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿಕೊಂಡು ಹೋದವರು ಅವತ್ತಿನ ಕಾಲದಲ್ಲಿ. ಅಲ್ಲಿ ಮನೆಯ ಮುಂದೆಯೇ ಶಾಲೆ ಕ್ಯಾಂಪ್ಗಳಾಗ್ತಾ ಇತ್ತು. ಒಂದು ಸಂಘಕ್ಕೆ ಹೋಗ್ಲಿಕ್ಕೆ ಅದು ಕೂಡ ಪ್ರೇರಣೆ. ನಾವು ಹೋದ ನಂತರ ಆ ಬೆನ್ನಲ್ಲಿ ನಾವು 81ರಲ್ಲಿ ಹೋಗಿರುವಂಥದ್ದು. 82 ಏಪ್ರಿಲ್ನಲ್ಲಿ OTC ಅಲ್ಲಿ ಆಗಿತ್ತು. ಅಲ್ಲೂ ಪ್ರಬಂಧಕರಾಗಿ ಅಣ್ಣ ಹೋದ್ರು, ನಾನು ಸಣ್ಣವ. ನಾನು ಬಾಳಾಸಾಹೇಬ್ ದೇವರಸರವರು ಬಂದಾಗ ಕೂಡ ಅಲ್ಲೇ ಪಕ್ಕದ ಮನೆಯಲ್ಲಿದ್ದರು. ಹಾಗೆ ಅಲ್ಲಿ ಕೂಡ ಎಲ್ಲರೂ ನಮ್ಮ ಮನೆ ಬಂದು ಹೋಗ್ತಾಯಿದ್ರು. ಒಟ್ಟು ನಮ್ಮ ಮನೆ ಆ ರೀತಿ ಸಂಘದ ಮನೆಯಾಗಿ ಬೆಳೀತು. ಏನೇ ವ್ಯವಸ್ಥೆ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಮೊದಲು ಬರ್ತಾಯಿದ್ದು ಮನೆಯದು ನಮ್ಮ ಮನೆ ಆಗಿತ್ತು. ಅದು ಸಂಘದ ಯಾರು ಕೂಡ ಹಿರಿಯರು ಬಂದಾಗ ಅಂಥ ಮನೆಯಾಗಿ ಬೆಳೆಯಿತು. ಆದರೆ ಕಾಲಕ್ರಮೇಣ ಕಾಲೇಜ್ ಆದ ನಂತರ ಅಣ್ಣಂದು ಕಡಿಮೆ ಆಯಿತು, ನಾನು ಮುಂದುವರಿಸ್ಕೊಂಡು ಹೋದೆ. ಬೇರೆ ಬೇರೆ ಒಂದಷ್ಟು ಘಟನೆಗಳು ನಡೆಯಿತು. ಅದರಿಂದಾಗಿ ಕೂಡ ಮನೆಯಲ್ಲಿ ಒಂದಷ್ಟು ಬೇಸರ ಕೂಡ ಆಯಿತು ಅವತ್ತಿನ ದಿವಸದಲ್ಲಿ. ಹಾಗಾಗಿ ಎಲ್ಲರೂ ನಿಧಾನಕ್ಕೆ ದೂರ ಆದರು, ತಟಸ್ಥ ಆದರು. ನಾನೊಬ್ಬ ಮಾತ್ರ ಮುಂದುವರೆದುಕೊಂಡು ಹೋದೆ. ತಂದೆಯವರು ಜವಾಬ್ದಾರಿ ಬಿಟ್ಟರು, ಅಮ್ಮನೂ ಬಿಟ್ಟರು, ಎಲ್ಲವೂ ಆಯಿತು. ಅಮ್ಮ ಕೂಡ ಸಮಿತಿಯ ಇಡೀ ತಾಲೂಕಿದ್ದು ಓಡಾಟ ಮಾಡ್ತಾಯಿದ್ರು. ಕ್ಯಾಂಪು ತಂಗಿದ್ದು ಕ್ಯಾಂಪು ಆಗಿತ್ತು. ಆದರೆ ಅವರು ಆ ಒಂದಷ್ಟು ನೋವುಗಳಿಂದ ಅವರು ತಟಸ್ಥ ಆದರು. ಅಲ್ಲಿ ಅವತ್ತೇ ಒಂದಷ್ಟು ನೋವುಗಳು ಆಗಿತ್ತು, ಆದರೂ ನಾನು ಬಿಟ್ಟಿರಲಿಲ್ಲ. ನಾನು ಅದನ್ನು ಹೇಳ್ಕೊಂಡು ಮುಂದುವರಿಸ್ಕೊಂಡು ಹೋದೆ. ನಾನು ಕಳಿಸಿದವರು ಇವತ್ತು ಇದಕ್ಕೆ ಬರಬೇಕಾದ್ರೆ ಕಾರಣದು ಅಮ್ಮನೇ, ನಮ್ಮದು ತಾಯಿಯದು. ಓಕೆ. ಇನ್ನು ವೈವಾಹಿಕ ಜೀವನ ಅಂದರೆ ಬಹುಶಃ ಸಾಮಾಜಿಕವಾಗಿಯೇ ಸಕ್ರಿಯವಾಗಿ ತೊಡಗಿಸಿಕೊಂಡಿರೋ ಕಾರಣ ಫ್ಯಾಮಿಲಿಗೆ ಹೇಗೆ ಸಮಯ ಕೊಡ್ತೀರಿ? ಅದರ ಬಗ್ಗೆ ಏನು ಹೇಳ್ತೀರಿ? ಮದುವೆ ಆಗಬೇಕಿದ್ರೆ 32 ವರ್ಷ ಆಗಿತ್ತು. ಆಗೋದಿಲ್ಲ ಅಂಥೇಳಿ ಇದ್ದವನು ನಾನು. ಓಕೆ. ಅನಿವಾರ್ಯ ಕಾರಣದಲ್ಲಿ ಒಂದು ಹಂತದಲ್ಲಿ ಮದುವೆ ಆಗಬೇಕು, ತೀರ್ಮಾನ ತಗೊಳ್ಬೇಕಾಯಿತು. ಆಗ 32 ವರ್ಷ ಆಗಿತ್ತು. ಮದುವೆಯಾಗಿ ಬಂದ ಪ್ರಾರಂಭದಲ್ಲಿ ಹೇಳಿದೆ ನಾನು ಅವಳಿಗೆ, ನಿನ್ನೊಂದು 2ನೇ ಹೆಂಡತಿ ಅಂತ ಹೇಳಿದೆ ನಾನು. ಓಕೆ. ಒಂದ್ಸರಿ ಅವಳಿಗೆ ಶಾಕ್ ಆಯಿತು ಏನಂತೇಳಿ. ಆಗ ಮತ್ತೆ ಹೇಳಿದೆ, ನನಗೆ ಸಂಘದ ಜೊತೆಯಲ್ಲಿ ನನಗೊಂದು ರೀತಿ ಮದುವೆ ಆಗಿದೆ, ಹಾಗೆ ಸಮಾಜ ನಂದು ಮೊದಲನೇ ಹೆಂಡತಿ, ನೀನು 2ನೇ ಹೆಂಡತಿ. ಮೊದಲ ಹೆಂಡತಿಗೆ ಸಮಯ ಕೊಡಲೇಬೇಕು, ನನ್ನ ಸಮಾಜಕ್ಕೆ ನನಗೆ ಸಮಯ ಕೊಡಲೇಬೇಕು, ನಾನು ಸಂಘಟನೆ ಸಮಯ ಕೊಡಲೇಬೇಕು. ಹಾಗಾಗಿ ಅದರಲ್ಲಿ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ನೀನು ಬದುಕಬೇಕಾಗ್ತದೆ ಅಂತ ಹೇಳಿಕೊಂಡು ಮದುವೆ ಆದ ಮೇಲೆ ಕೂಡ ನಾನು ಪೂರ್ಣಾವಧಿ ರೀತಿಯಲ್ಲಿ ಇದ್ದೆ. ತಿಂಗಳಿಗೆ ಒಂದು 10 ದಿವಸ, ಕನಿಷ್ಠ 10 ದಿವಸ ನಂದು ಹೊರಗಡೆ ಪ್ರವಾಸ ಇತ್ತು. ಸಂಘಟನೆ ಕೆಲಸಕ್ಕೆ ಓಡಾಡ್ತಿದ್ದೆ. 2 ದಿವಸಕ್ಕೊಂದ್ಸರಿ 3 ದಿವಸ ಮನೆಗೆ ಬರ್ತಾಯಿದ್ದೆ. ಆದರೆ ನಮ್ಮದು ಪ್ರಾರಂಭದ ಹಂತದಲ್ಲಿ ನಮ್ಮದು ಕೂಡು ಕುಟುಂಬ ಇದ್ದದಕ್ಕೋಸ್ಕರ, ಒಂದೇ ಮನೇಲಿ ಇದ್ದದಕ್ಕೋಸ್ಕರ ಅದು ಭಾಳ ಅವರಿಗೆ ತೊಂದರೆ ಕೊಟ್ಟಿದ್ದಿಲ್ಲ ಅಂತ ಗೊತ್ತಿಲ್ಲ. ನಾನು ಕೇಳಲಿಕ್ಕೆ ಹೋಗಿರಲಿಲ್ಲ ಒತ್ತಡ ಎಷ್ಟು ಕೊಟ್ಟಿದೆ ಅಂತ ಹೇಳಿಕೊಂಡು. ಅದರ ಮಧ್ಯದಲ್ಲಿ ಅದನ್ನು ಎರಡನ್ನೂ ತೂಗಿಸ್ಕೊಂಡು ನಂದೊಂದು ಇವತ್ತಿಗೂ ಜೀವನದಲ್ಲಿ ಒಂದು ವ್ಯವಸ್ಥೆ ನಾನು ಜೋಡಿಸ್ಕೊಂಡಿದ್ದೀನಿ. ಮನೆ ಇದೆ, ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲೆ ಇದೆ. ಅಣ್ಣ ಇದ್ದಾರೆ, ತಂಗಿ, ಆದರೆ ಅಣ್ಣ ದೂರ ಇದ್ದಾರೆ, ನಾನೇ ಜವಾಬ್ದಾರಿ ತಗೊಳ್ಬೇಕು.
ನನ್ನ ಸ್ವಂತ ಕುಟುಂಬ ಇರುವಂಥದ್ದು, ನಂದು ಕುಟುಂಬದ ಮನೆ, ಅಲ್ಲಿನ ಒಂದಷ್ಟು ಜವಾಬ್ದಾರಿ ಇದೆ, ಸಂಘಟನೆಗಳ ಜವಾಬ್ದಾರಿ ಇದೆ. ಯಾವಾಗ ಯಾವುದಕ್ಕೆ ಹೆಚ್ಚು ಸಮಯ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಆ ಸಮಯದಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟುಕೊಂಡು ಕೆಲಸವನ್ನು ಮಾಡಿಕೊಂಡು ಹೋಗುವ ನಾನು. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟುಕೊಂಡು ಕೆಲಸವನ್ನು ಮಾಡಿಕೊಂಡು ಹೋಗುವ ನಾನು. ತಂದೆದೊಂದು ಸರಿ ಇದು ಬೈಪಾಸ್ ಸರ್ಜರಿ ಮಾಡಿಸಬೇಕಾಯಿತು 13-15 ವರ್ಷದ ಹಿಂದೆ. ಆವಾಗ ಹೋಗಿ ಒಂದು 10 ದಿವಸ 15 ದಿವಸ ಬೆಂಗಳೂರಲ್ಲಿ ಆಸ್ಪತ್ರೆಯವ್ರ ಜೊತೆ ನಾನೇ ನಿಂತ್ಕೊಂಡಿದ್ದೆ. ಪೂರ್ತಿ ಅಲ್ಲೇ ಸಮಯ ಕೊಟ್ಟಿದ್ದೆ ನಾನು, ಅಲ್ಲೇ ಸಮಯ ಕೊಟ್ಟಿದ್ದೆ ತಂದೆಯವರ ಆರೋಗ್ಯ. ಅದು ಆವಾಗ ಮುಖ್ಯ. ತಂದೆಯೋ ತಾಯಿ ಆಸ್ಪತ್ರೆ ಇರ್ತಾರೆ, ಮನೆಯವರೇನೋ ಆಸ್ಪತ್ರೆಗೆ ಹೋಗ್ತಾರೆ, ಆವಾಗ ನಾನು ಆಸ್ಪತ್ರೆಯಲ್ಲಿ ಇರಬೇಕು, ನಾನು ಮನೆ ಕಡೆಯೇ ನೋಡಬೇಕು. ಈ ರೀತಿ ವ್ಯವಸ್ಥೆ ಮಾಡಿಕೊಂಡು ಮನೆಯ ಕಾರ್ಯಕ್ರಮಗಳಿದ್ದಾಗ ಅದಕ್ಕೆ ಗಮನ ಕೊಟ್ಟುಕೊಂಡು ಅದರಲ್ಲಿ ಯಾವುದೇ ಚ್ಯುತಿ ಆಗದ ಹಾಗೆ, ಅದೇನೋ ಸಮಸ್ಯೆ ಬರದ ಹಾಗೆ ಅದನ್ನು ನಿಭಾಯಿಸಿಕೊಂಡು, ಮನೆಯದನ್ನು ಆರ್ಥಿಕತೆಯನ್ನು ನಿಭಾಯಿಸಿಕೊಂಡು, ವ್ಯವಹಾರವನ್ನು ನಿಭಾಯಿಸಿಕೊಂಡು ಹೋದಾಗ ಎಲ್ಲವನ್ನು ತೂಗಿಸಿಕೊಂಡು ಹೋಗ್ಬೋದು. ಒಂದು ಕಡೆ ಹೋಗಿ ಬಿದ್ದು ಬಿಟ್ಟರೆ ಅದೇ ಅಂತೇಳಿ ಹೋಗಿ ಬಿದ್ದರೆ ಅದಾಗೋದಿಲ್ಲ, ಮುಳುಗಿದ್ರೆ ಆಗೋದಿಲ್ಲ. ಅವರಿಗೂ ನಂದು ಕೆಲಸ ಏನು, ಯಾಕೋಸ್ಕರ ಮಾಡ್ತಾ ಇದ್ದೀನಿ, ಏನು ಅನಿವಾರ್ಯತೆ, ಇದೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿಬಿಟ್ಟು ತಿಳಿಸಿ. ಒಂದೊಂದು ಸರಿ ನೋವಾಗ್ತದೆ, ಬೇಸರ ಆಗ್ತದೆ, ಇಲ್ಲ ಅಂತೇಳಿ, ಯಾಕಂತೇಳಿ 100ಕ್ಕೆ 100 ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅನಿವಾರ್ಯ, ಎರಡೆರಡು ಕಡೆ ಕೂಡ ಬಹಳ ಅನಿವಾರ್ಯ ಬಂದಾಗ, ಒತ್ತಡಗಳು ಬಂದಾಗ ಒಂದೊಂದು ಸರಿ ಇದಾಗಿರೋದು ಇದೆ, ಇಲ್ಲ ಅಂತಲೂ ಹೇಳೋದಿಲ್ಲ. ಆದರೆ ನಾವು ನಿಭಾವಣೆ ಮಾಡಿಕೊಂಡು ಹೋದಾಗ ಒಂದಷ್ಟು ನಿಭಾಯಿಸಿಕೊಂಡು ಹೋಗ್ಬೋದು. ವ್ಯವಹಾರದ ಭಾರ ನನ್ನ ಮೇಲೆ ಹೆಚ್ಚು ಬೀಳದೇ ಇದ್ದದ ಕಾರಣಕ್ಕೋಸ್ಕರ, ಅದು ಮನೆಯಲ್ಲೇ ಕಚೇರಿ ಇದ್ದುಕೊಂಡು ಇದರ ವ್ಯವಹಾರದ ವ್ಯವಸ್ಥೆ ಬೇರೆ ಆಗಿರೋದಕ್ಕೋಸ್ಕರ, ಆ ರೀತಿ ನಿಭಾವಣೆ ಮಾಡಿಕೊಂಡು ಹೋಗಿರೋದಕ್ಕೋಸ್ಕರ ಅದೊಂದು ಹೆಚ್ಚು ಬರಲಿಲ್ಲ ನನಗೆ. ಅದೇ ಅಲ್ಲಿ ಕೂಡ ಅನಿವಾರ್ಯ ಆದಾಗ ನಾನು ಹೋಗಿ ನಿಂತ್ಕೊಳ್ತೇನೆ, ಅನಿವಾರ್ಯ ಆದಾಗ. ಈ ರೀತಿ ನಿಭಾಯಿಸಿಕೊಂಡು ಬಂದಿರುವಂಥದ್ದು. ಇಲ್ಲಿಯವರೆಗೆ ಸತ್ಯಜಿತ್ ಅವರು ಜೀವನದಲ್ಲಿ ತುಂಬ ನೊಂದುಕೊಂಡ, ತುಂಬ ಬೇಸರ ಪಟ್ಟುಕೊಂಡ ದಿನ, ಸಂದರ್ಭ? ತುಂಬ ಬೇಸರ ಪಟ್ಕೊಂಡ ಸಂದರ್ಭ ಯಾವಾಗ ಸಂತೋಷ್ ಅವರ ಬಾಯಲ್ಲಿ ಆ ಮಾತು ಬಂತು, ಅವತ್ತು ಮನಸ್ಸಿಗೆ ಬಹಳ ನೋವಾಯಿತು. ಯಾವುದನ್ನು ಜೀವನ ಅಂಥೇಳಿ ಸ್ವೀಕಾರ ಮಾಡಿಕೊಂಡು ಬಂದ್ವಿಯೋ ನಾವು, ಯಾವುದನ್ನು ಹಿಡ್ಕೊಂಡು ನಾವು ಇಡೀ ಜೀವನ ಅದಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡು ಬದುಕೊಂಡು ಬಂದ್ವಿಯೋ, ಆ ಇದರಲ್ಲಿ ಆ ಸ್ಥಾನದಲ್ಲಿದ್ದಂಥ ಹಿರಿಯರಿಂದ ಬಾಯಿಂದ ಆ ಮಾತು ಬರ್ತದೆ ಅಂಥೇಳಿ ಆದಾಗ ಅದು ಜೀವನಕ್ಕೆ ಬಹಳ ನೋವು, ಅದು ಮನಸ್ಸಿಗೆ ಬಹಳ ನೋವು ಕೊಟ್ಟಿತ್ತು. ಅಧಿಕಾರ ಬರ್ತದೆ ಹೋಗ್ತದೆ ಬೇರೆ ಪ್ರಶ್ನೆ, ಅದು ಎರಡನೇ ಪ್ರಶ್ನೆ. ಅವಕಾಶ ಸಿಗದ್ದು ಎರಡನೇ ಪ್ರಶ್ನೆ. ಆದರೆ ನಡೆಸ್ಕೊಂಡ ರೀತಿ ಏನಿದೆ ಅದು ಬಹಳ ನೋವು ಕೊಟ್ಟಿರುವಂಥದ್ದು. ನಡೆಸ್ಕೊಂಡಿರುವ ರೀತಿ ಬಹಳ ನೋವಾಗಿರೋದು ಅದು. ಮತ್ತು ಉಳಿದಂಥದ್ದು ಜೀವನದಲ್ಲಿ ಬರುವಂಥದ್ದು ಅದು ಬೇರೆ ಬೇರೆ, ಅದು ತುಂಬ ನೋವು ಕೊಟ್ಟದ್ದು. ಹೌದು. ಆದರೆ ಹಿಂದೆ ನಮ್ಮದೊಂದಿತ್ತು, ಏನೇ ಇದ್ರೂ ಕೂಡ, ಏನೇ ಒತ್ತಡ ಇದ್ರೂ ಕೂಡ ವರ್ಷಕ್ಕೊಂದ್ಸರಿ ನಾವು ಉತ್ತರ ಭಾರತಕ್ಕೆ ಹೋಗ್ತಾ ಇದ್ವಿ, ಹಿಮಾಲಯಕ್ಕೆ ಹೋಗ್ತಾ ಇದ್ವಿ, ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ, ಯಾತ್ರೆಗಳನ್ನು ಮಾಡ್ತಾ ಇದ್ವಿ. ಅದು ಒಂದು 10-15 ದಿವಸ ಅದು ನಮ್ಮ ಎಲ್ಲ ನೋವನ್ನು ಮರೆಸಿಕೊಂಡು ಒಂದು ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇತ್ತು. ಈಗ ಒಂದು 3-4 ವರ್ಷದಿಂದ ಕಾರಣಾಂತರಗಡೆ ಅದಕ್ಕೆ ಅವಕಾಶ ಆಗಿಲ್ಲ. ಹಾಗಾದಾಗ ಅದು ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗ್ತದೆ. ಅಲ್ಲಿ ಹೋಗಿ ಬಂದಾಗ ಅದು ಆಗುವಂಥ ಒಂದು ವ್ಯವಸ್ಥೆಯೇ ಬೇರೆ, ಅದು ಒತ್ತಡ ನಿವಾರಣೆ, ನೆಮ್ಮದಿ ಸಿಗುವಂಥ ನೆಮ್ಮದಿಯೇ ಬೇರೆ ಅದು. ಹಾಗೆ ತುಂಬ ಖುಷಿ ಕೊಟ್ಟಿರುವ ಸಂದರ್ಭ ಪರ್ಟಿಕ್ಯುಲರ್ ಅಂಥ ಸಂದರ್ಭ ಅಂತ ಹೇಳಿಕೊಂಡು ಹೇಳೋದು, ಒಂದೊಂದರಲ್ಲಿ ಸಿಗುವಂಥದ್ದು ಒಂದೊಂದು ಖುಷಿಗಳು, ಅದು ಒಂದೊಂದು ಬಗೆಯ ಒಂದೊಂದರದ್ದು ಬೇರೆ ಬೇರೆ. ಯಾತ್ರೆಗಳಿಗೆ ಹೋದಾಗ ಆ ಎತ್ತರ ಅದು ಕೊನೆ ಹಂತಕ್ಕೆ ಹೋಗಿ ನಿಂತಾಗ ಅಲ್ಲಿ ಸಿಗುವಂಥ ಖುಷಿಗಳೇ ಬೇರೆ. ಅದು 15,000 ಅಡಿ 17,000 ಅಡಿ ಎಲ್ಲ ಎತ್ತರಕ್ಕೆ ಹೋಗಿ ನಿಂತುಕೊಂಡು ಅಲ್ಲಿ ದರ್ಶನ ಸಿಗುವಂಥ ಖುಷಿ ಅದೊಂದು, ಇದರಲ್ಲಿ ಅದೊಂದು ಖುಷಿಗಳು. ಸಂಘಟನೆ ಹೋರಾಟ ಯಶಸ್ವಿಯಾಗಿ ಆದಾಗ ಅದು ಸಿಗುವ ಖುಷಿಗಳು ಬೇರೆ, ಅದು ಸಿಗುವ ಖುಷಿಗಳು, ಆ ಹೋರಾಟ ಅದು ಸಿಗುವ ಖುಷಿಗಳು ಬೇರೆ. ಈ ರೀತಿ ಅದು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಖುಷಿ ಅಂತ ಹೇಳಬಹುದು. ಅದು ಹಾಗೆ ಅಂಥದ್ದು ತುಂಬ ಅನುಭವಗಳು. ಹುಬ್ಬಳ್ಳಿಯ ಹೋರಾಟ ಅದು ಖುಷಿ ಬೇರೆ, ಅಯೋಧ್ಯೆ ಹೋರಾಟ ಆ ಖುಷಿ ಬೇರೆ, ಅಮರನಾಥಕ್ಕೆ ಹೋಗಿ ದರ್ಶನ ಮಾಡಿದಾಗ ಆ ಖುಷಿ ಬೇರೆ. ಆ ರೀತಿ ಇದೆ. ಹೌದು. ಓಕೆ, ಇನ್ನು ಮತ್ತೆ ನಾವು ರಾಜಕೀಯಕ್ಕೆ ಬರೋದಿದ್ರೆ, ಈಗ ಹೇಳಿದ್ರಿ ನಾನು ಮಾತನಾಡಿ ಅಂತ ಹೇಳಿದ್ದೇನೆ, ಅಥವಾ ಈ ರೀತಿ ಆಗಿದೆ, ತಪ್ಪನ್ನು ಒಪ್ಪಿಕೊಳ್ಳಿ, ಮಾತನಾಡೋಣ ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ, ಆದರೆ ಉತ್ತರ ಬಂದಿಲ್ಲ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಬಹುಶಃ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಆ ರೀತಿಯ ಪ್ರಯತ್ನಗಳಾದರೆ, ಅಥವಾ ತಮ್ಮನ್ನೇ ಮತ್ತೆ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಪ್ರಯತ್ನಗಳಾದರೆ, ಆಗ ಸತ್ಯಜಿತ್ ಅವರ ನಿರ್ಧಾರ ಏನಾಗಿರುತ್ತೆ? ನಾನೊಂದು ಮಾತವರಿಗೆ ಹೇಳಿದ್ದೇನಲ್ಲ, ಒಂದು ಎಲ್ಲಿ ಅಪಮಾನ ಆಗಿದೆ ಅಲ್ಲಿಯೇ ನ್ಯಾಯ ಸಿಗಬೇಕು. ಓಕೆ. 35 ವರ್ಷದ ನನ್ನ
ಈ ವಿಚಾರಕ್ಕೋಸ್ಕರ ನಾನು ನನ್ನ ಜೀವನ ಸಮರ್ಪಣೆ ಮಾಡಿದ್ದೇನೆ, ಅದಕ್ಕೆ ಯಾವ ಬೆಲೆ ಕಟ್ತೀರಿ ನೀವು ಅಂತ ಹೇಳಿಕೊಂಡು ಕೇಳಿದ್ದೇನೆ ನಾನು. ಯಾವ ಪ್ರಪೋಸಲ್ ಇಟ್ಕೊಂಡು ಬರ್ತಾರೆ ನೋಡೋಣ. ನಾವು ಯಾವತ್ತು ಸಂಘ ಪರಿವಾರವನ್ನು ಬಿಟ್ಟು ಹೋದವರಲ್ಲ, ಹೊರಗಡೆ ಹೋದವರಲ್ಲ. ಕಾಂಗ್ರೆಸ್ ಅಲ್ಲಿ ನಿಲ್ಲುದಿದ್ರೆ ಯಾವತ್ತೂ ಅವಕಾಶ ಇತ್ತು, ಅಲ್ಲಿ ಹೋಗೋರು ನಾವಲ್ಲ. ಒಂದು ಮಾತನ್ನ ಹೇಳಿದ್ರೆ, ಕಾರ್ಯಕರ್ತರಿಗೆ ಆಗುವಂತ ಅನ್ಯಾಯ ಅಥವಾ ಅವರ ಜೊತೆಯಾಗಿ ನಿಲ್ಬೇಕು ಅನ್ನುವಂಥದ್ದಕ್ಕೆ ನಾನು ರಾಜಕೀಯಕ್ಕೆ ಬಂದೆ, ರಾಜಕೀಯ ಅವಕಾಶ ಕೇಳಿದೆ. ಕಾಂಗ್ರೆಸ್ ನಲ್ಲಿ ಸ್ಪರ್ಧೆ ಮಾಡಿದ್ರೆ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಒಂದು ಹಿಂದುತ್ವಕ್ಕೆ ಪೂರಕವಾದ, ಹಿಂದುತ್ವದ ಹೋರಾಟಕ್ಕೆ ಪೂರಕವಾದ ವ್ಯವಸ್ಥೆ ಅಲ್ಲಿ ಇಲ್ಲ. ಓಕೆ, ನಮ್ಮ ವೈಚಾರಿಕತೆಗೆ ಅಲ್ಲಿ ಅದು ಒಗ್ಗಿಕೊಳ್ಳುವುದಿಲ್ಲ. ಒಂದು ಇವತ್ತು ಇಸ್ಲಾಮಿನ ಆಕ್ರಮಣ ಏನಿದೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ, ಅಲ್ಲಗಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಓಕೆ, ಅದರ ವಿರುದ್ಧ ಹೋರಾಟ ಅದು ಮತ್ತು ಕಾಂಗ್ರೆಸ್ನ ವೈಚಾರಿಕತೆ ಇದು ಎರಡಕ್ಕೂ ಕೂಡಿ ಬರುವುದಿಲ್ಲ. ಆದರೆ ಹಿಂದೂಗಳಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ, ಇಲ್ಲ ಅಂತ ಹಿಂದೂಗಳು ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿ ಕೂಡ ಮೊನ್ನೆ ಒಂದು ಮಾತು ಜಗದೀಶ್ ಕಾರಂತರು ಹೇಳಿದರು, ಬಿಜೆಪಿಯಲ್ಲಿ ಇರುವವರು ಎಲ್ಲರನ್ನು ಹಿಂದೂವಾದಿಗಳಂತ ಹೇಳಲಿಕ್ಕೂ ಆಗುದಿಲ್ಲ, ಬೇರೆ ಪಕ್ಷದಲ್ಲಿ ಇರುವವರೆಲ್ಲರೂ ಹಿಂದೂ ವಿರೋಧಿಗಳು ಅಲ್ಲ ಅಂತ ಹೇಳಿಕೊಂಡು ನಾವು ಇದೇ ವಿಚಾರ ಇಟ್ಕೊಂಡು ಹೋದವರು. ಹಿಂದೂ ವಿರೋಧಿಗಳು ಅಲ್ಲಿ ಎಲ್ಲರೂ ಹಿಂದೂ ವಿರೋಧಿಗಳು, ಹಿಂದುತ್ವ ಪರವಾಗಿರುವವರು ತುಂಬ ಜನ ಇದ್ದಾರೆ, ತುಂಬ ವ್ಯಕ್ತಿಗಳಿದ್ದಾರೆ, ಧಾರ್ಮಿಕ ನಿಷ್ಠೆ ಉಳ್ಳವರು ಇದ್ದಾರೆ. ಆದರೆ ಒಟ್ಟು ಅದರ ಮೇಲ್ಮಟ್ಟದ ಚಿಂತನೆ ಏನಿದೆ, ಒಟ್ಟು ಅದರ ಯೋಜನೆ ಏನಿದೆ, ಅಲ್ಲಿ ಮುಕ್ತವಾಗಿ ನಾನು ಹಿಂದುತ್ವ ಹೋರಾಟ ಕೆಲಸ ಮಾಡಲಿಕ್ಕೆ ಒಂದಷ್ಟು ಹೋರಾಟದ ಜೀವ ಕಷ್ಟ ಆಗ್ಬೋದು. ಹಿಂದುತ್ವ ಹೋರಾಟಕ್ಕೇನು ಕಷ್ಟ ಇಲ್ಲ, ಹಿಂದುತ್ವ ಹೋರಾಟ ಕಷ್ಟ ಇಲ್ಲ. ಹಿಂದುಳಿದ ವರ್ಗದವರು ನಿಜವಾಗಿ ನಾವು ನೋಡಿದರೆ, ಯೋಚನೆ ಮಾಡಿದರೆ, ನನ್ನ ಇವತ್ತಿನ ಹಿಂದುಳಿದ ವರ್ಗದ ಹೋರಾಟ ಏನಿದೆ ಅದಕ್ಕೆ ಬಲ ಸಿಗುವುದಿದ್ರೆ ಅದು ಕಾಂಗ್ರೆಸ್ಸಲ್ಲೇ ಸಿಗುವಂಥದ್ದು ಜಾಸ್ತಿ. ಓಕೆ, ರಾಜಕೀಯವಾಗಿ ಯೋಚನೆ ಮಾಡಿದರೆ ಬಿಜೆಪಿಗಿಂತ ಹೆಚ್ಚು ಹಿಂದುಳಿದ ವರ್ಗದವರಿಗೆ ಅವಕಾಶ ಸಿಗುವಂಥದ್ದು, ಹಿಂದುಳಿದ ವರ್ಗದ ಏನಾದರೂ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಕಾಂಗ್ರೆಸ್ಸಲ್ಲೇ ಜಾಸ್ತಿ ಇರುವಂಥದ್ದು ಬಿಜೆಪಿಗಿಂತ ಹೆಚ್ಚಾಗಿ. ಆದರೆ ಹಿಂದುತ್ವದ ಹೋರಾಟದಲ್ಲಿರುವಂಥ ಕಾರ್ಯಕರ್ತರು ಇವತ್ತು ಮಾನಸಿಕವಾಗಿ ಕಾಂಗ್ರೆಸ್ಸನ್ನು ಒಪ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣ ಕೂಡ ನಾನು ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಕಡೆ, ಮತ್ತು ನನಗೆ ಅನ್ಯಾಯ ಆಗಿರೋದು ಬಿ ಜೆ ಪಿಯಲ್ಲಿ. ನಾನು ನನ್ನ ಜೀವನ ಕೊಟ್ಟಿರೋದು 35 ವರ್ಷದ್ದು ಬಿ ಜೆ ಪಿಗೆ, ಅದು ಇಲ್ಲಿ ಕೊಟ್ಟಿರೋದು. ನನ್ನ ಹೋರಾಟದ ಕಾರ್ಯಕರ್ತರು ಇರುವಂಥದ್ದು ಇಲ್ಲಿ ಇರುವಂಥದ್ದು. ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕಿದ್ರೆ ನಾನು ಇಲ್ಲಿಯೇ ನನಗೆ ಅವಕಾಶ ಸಿಗಬೇಕು. ಕಾಂಗ್ರೆಸ್ಸಲ್ಲಿ ಅವಕಾಶ ಸಿಕ್ಕಿದರೆ ಈ ಕಾರ್ಯಕರ್ತರಿಗೆ ನಾನು ನ್ಯಾಯ ಒದಗಿಸಿ ಕೊಡಲಿಕ್ಕಾಗೋದಿಲ್ಲ. ನನ್ನ ಇವತ್ತಿನ ಹಿಂದುಳಿದ ವರ್ಗದ ಏನು ಮೇಲೆತ್ತು ಹೋರಾಟ ಇದೆ, ಆ ಹೋರಾಟಕ್ಕೆ ಖಂಡಿತ ನಾನು ನ್ಯಾಯ ಒದಗಿಸಿ ಕೊಡಬಹುದು. ನಂದು ಇವತ್ತು ಹಿಂದುಳಿದ ವರ್ಗಕ್ಕೂ ನ್ಯಾಯ ಒದಗಿಸಿ ಕೊಡಬೇಕು, ಹಿಂದುತ್ವದ ಹೋರಾಟಗಾರರಿಗೂ ನ್ಯಾಯ ಒದಗಿಸಿ ಕೊಡಬೇಕು, ಇಬ್ಬರಿಗೂ ನ್ಯಾಯ ಒದಗಿಸಿ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ಜವಾಬ್ದಾರಿ ನನಗಿದೆ. ಹಾಗಾಗಿ ನಾನು ಇಲ್ಲಿಯೇ ಮತ್ತೆ ಅದನ್ನು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಓಕೆ, ಕಾಂಗ್ರೆಸ್ಗೆ ಹೋದಾಗ ಒಂದಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದರೆ ಪಕ್ಷೇತರರಾಗಿ ನಿಲ್ಬೋದಿತ್ತು. ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರೆ ಇವತ್ತಿಗೂ ಕೂಡ ಗೌರವ ಕೊಟ್ಟು ಬರ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಿದ್ದಾಗ ಪಕ್ಷೇತರನಾಗಿ ನಿಲ್ಲುವಂಥ ಯೋಚನೆ ಯಾಕೆ ಮಾಡಲಿಲ್ಲ ಸತ್ಯಜಿತ್ ಅವರು? 2018ರಲ್ಲಿ ಪರೇಶ್ ಮೇಸ್ತಾನ ಪ್ರಕರಣ, ದೀಪಕ್ ರಾವ್ ಪ್ರಕರಣ, ಶರತ್ ಮಡಿವಾಳ ಪ್ರಕರಣ, ಇಡೀ ಸಮಾಜ ಕಾಂಗ್ರೆಸ್ನ ವಿರುದ್ಧವಾದ ಮಾನಸಿಕತೆಯಲ್ಲಿತ್ತು, ಆಡಳಿತ ವಿರೋಧಿ ಮಾನಸಿಕತೆ ಇತ್ತು, ಇನ್ನೊಂದಷ್ಟು ಹಿಂದೂಗಳ ಹತ್ಯೆಗಳಾಗಿತ್ತು ಅಂತ ಹೇಳಿಕೊಂಡು. ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುಸಲ್ಮಾನ ವ್ಯಕ್ತಿ. ನಾನು ಪಕ್ಷೇತರ ನಿಂತುಕೊಂಡು ಪುತ್ತೂರಲ್ಲಿ ಇವತ್ತು ಬಿ ಜೆ ಪಿಯನ್ನು ಸೋಲಿಸಿದ ಹಾಗೆ ಇಲ್ಲಿ ನಾನು ಬಿ ಜೆ ಪಿಯನ್ನು ಸೋಲಿಸ್ತಾ ಇದ್ರೆ, ಕಾಂಗ್ರೆಸ್ ಇಲ್ಲಿ ಗೆಲ್ತಾ ಇದ್ರೆ, ಒಂದು ಹಿಂದೂಗಳ ಹತ್ಯೆಯನ್ನು ಮಾಡಿದಂಥವರಿಗೆ ಗೆಲ್ಲಿಸ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟೆ ಅನ್ನೋಂಥ ಒಂದು ಬರ್ತಾ ಇತ್ತು. ಮತ್ತೊಂದು ಮುಸಲ್ಮಾನ ಒಬ್ಬ ಅಭ್ಯರ್ಥಿಯನ್ನು ಮತ್ತೆ ಗೆಲ್ಲಿಸಿದೆ ಅನ್ನುವಂಥ ಒಂದು ಬಹಳ ದೊಡ್ಡ ಅಪವಾದ. ಕಾಂಗ್ರೆಸ್ಗಿಂತಲೂ ಮುಸಲ್ಮಾನ ಅಭ್ಯರ್ಥಿಯನ್ನು ಸತ್ಯಜಿತ್ ಗೆಲ್ಲಿಸಿದ ಅನ್ನುವಂಥ ಒಂದು ಅಪವಾದ ಬರ್ತಾ ಇತ್ತು. ಆ ಅಪವಾದಕ್ಕೆ ಹೆದರಿ ಅಲ್ಲ, ಆ ಅಪವಾದವನ್ನು ಹೊತ್ಕೊಳ್ಳಿಕ್ಕೂ ನಾನು ರೆಡಿ ಇರಲಿಲ್ಲ. ಹಣೆಪಟ್ಟಿಯನ್ನು ಹೆದರುವಂಥದ್ದು ಪ್ರಶ್ನೆ ಇಲ್ಲ. ಆ ಅಪವಾದ, ಒಂದು ಕಳಂಕ ನನ್ನ ಜೀವನದಲ್ಲಿ ಬೇಡ. ಈ ಸರಿ ಕೂಡ ಅದೇ ಕಾರಣಕ್ಕೋಸ್ಕರ ಅಭ್ಯರ್ಥಿ ಮುಸಲ್ಮಾನ, ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಬಪ್ಪನಾಡು ಬಪ್ಪ ಬ್ಯಾರಿಯ ಕುಟುಂಬದವನು ಆ ವ್ಯಕ್ತಿ. ಸ್ವತಃ ಇವತ್ತಿನ ರಾಜ್ಯಾಧ್ಯಕ್ಷ ಒಂದು ಕಾರ್ಯಕ್ರಮಕ್ಕೆ ಅವರಿಂದ ಇದು ಹಣ ತಗೊಂಡಿರೋದು ಇದೆ, ಗೊತ್ತಿದೆ ನನಗೆ. ಕನ್ಯಾಡಿ ಧರ್ಮ ಸಂಸತ್ತಿಗೆ ಆ ವ್ಯಕ್ತಿ ಕಡೆಯಿಂದ ದುಡ್ಡನ್ನು ತಗೊಂಡು ಬಂದಿದ್ದರು. ಆದರೆ ನಾನಾ ತಪ್ಪನ್ನು ಮಾಡಬಾರ್ದು. ನಾನು ಪಕ್ಷೇತರ ನಿಂತು
BJP ಸೋಲಿಸಿ ಒಬ್ಬ ಮುಸಲ್ಮಾನ್ ಅಭ್ಯರ್ಥಿಯನ್ನು ಗೆಲ್ಲಿಸಿದೆ, ವೈಯಕ್ತಿಕವಾಗಿ ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಬಹುದು. ಆದರೆ ನಾಳೆ ನನಗೆ ಬರುವಂಥ ಮತ್ತೆ ಹಣೆಪಟ್ಟಿ ಅದುವೆ, ಕಳಂಕ ಅದುವೆ. ಆ ಹಣೆಪಟ್ಟಿ ಬೇಡ, ಆ ಕಳಂಕ ಬೇಡ ಸತ್ಯಜಿತ್ನ ಈ ಜೀವನಕ್ಕೆ ಅಂತ ಹೇಳಿಕೊಂಡು ಆ ಕಾರಣಕ್ಕೋಸ್ಕರ ನಾನು ಪಕ್ಷೇತರ ನಿಲ್ಲಿಲ್ಲ. ಅದು ಬಿಟ್ಟು ಬೇರೆ ಯಾವುದೇ ಕಾರಣ ಅಲ್ಲ. ಓಕೆ, ಇಲ್ಲದಿದ್ದರೆ ನಿಲ್ತಿದ್ದೆ, ನಾನು ಕೂಡ ಖಂಡಿತ ಪಕ್ಷೇತರರಾಗಿ ನಿಲ್ತಾ ಇದ್ದೆ. ಓಕೆ. 2024 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಸತ್ಯಜಿತ್ ಅವರ ನಡೆ ನಿರ್ಧಾರ ಏನು ಚುನಾವಣೆಯ ಬಗ್ಗೆ? ಇನ್ನೂ 9 ತಿಂಗಳಿದೆ. ಹೌದು, ಇನ್ನೂ 9 ತಿಂಗಳಿದೆ, ಕಾಲಾವಕಾಶ ಇದೆ. ಓಕೆ. ಕಾರ್ಯಕರ್ತರೇ ಒಂದಷ್ಟು ಯೋಜನೆಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ಗಮನಕ್ಕೆ ತಂದಿದ್ರು. ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ಅಪಮಾನ ಆಗುವಂಥ ಕೆಲಸವನ್ನು ಮಾಡಬೇಡಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾಡಿ, ಡಿಸೆಂಬರ್ ತನಕ ಯಾವುದೇ ಕಾರಣಕ್ಕೆ ದುಡುಕಬೇಡಿ. ಆದರೆ ನಿಮ್ಮ ಪ್ರಯತ್ನ ಏನಿದೆ ಆ ದೃಷ್ಟಿಯಿಂದ ಸೀಟ್ ತೆಗೆಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಒಂದಷ್ಟು ಮಾಡೋದಿದ್ದರೆ ಚೌಕಟ್ಟಿನ ಒಳಗಡೆ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಹೇಳಿದ್ದೇನೆ. ನಾನು ಅದರಲ್ಲಿ ಯಾವುದೇ ಕಾರಣಕ್ಕೆ ತೊಡಗಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದೆ. ನಿಮ್ಮ ಪ್ರಯತ್ನ ನಿಮ್ಮ ಬಿಟ್ಟಿರುವಂಥದ್ದು, ಕಾರ್ಯಕರ್ತರಿಗೆ ಅದು ಅಧಿಕಾರ ಇದೆ, ನೀವು ಮಾಡಿ ಪ್ರಯತ್ನ ಮುಂದುವರಿಸಿ ಅಂತ ಹೇಳಿದ್ದೇನೆ. ಅದು ನೋಡಿಕೊಂಡು ಆಮೇಲೆ ನಾನು ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದ್ದೇನೆ. ಹುಡುಗರಿಗೆ ಪ್ರಯತ್ನಗಳು ಪ್ರಾರಂಭ ಆಗಿದೆ. ಓಕೆ, ಹಾಗಿದ್ರೆ ಆಕಾಂಕ್ಷೆ ಇದೆ ರಾಜಕೀಯದಲ್ಲಿ? ಆಕಾಂಕ್ಷೆ ಇದೆ ಅಂತ ನಾನು ಹೇಳಿದಲ್ಲ, ನಾನು ಅದರಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ. ಹುಡುಗರಿಗೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಓಕೆ, ಪಕ್ಷ ಮನ್ನಣೆ ಕೊಟ್ಟು ಒಪ್ಪಿದರೆ ನೋಡೋಣ, ಡಿಸೆಂಬರ್ ತನಕ ಯಾವುದಕ್ಕೂ ಕಾಯೋಣ. ಆನಂತರ ಯಾವ ರೀತಿ ಬರುತ್ತದೆ ಒಟ್ಟು ಕೂತ್ಕೊಂಡು ನೀವೇನು ನಿರ್ಧಾರ ತಗೊಳ್ತೀರಿ ಆ ನಿರ್ಧಾರಕ್ಕೆ ಬದ್ಧನಾಗಿ ನಾನು ನಡೀತೇನೆ, ನಾನು ಹೇಳಿದ್ದೇನೆ ನಾನು. ಓಕೆ, ಹಾಗಿದ್ರೆ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲಕಾರಿ. ಸದ್ಯಕ್ಕೆ ನೋಡೋಣ ಏನಾಗುತ್ತೆ ಅಂತ ಹೇಳಿಕೊಂಡು 9 ತಿಂಗಳು ಸಮಯ ಇದೆ. 6 ತಿಂಗಳ ನಂತರ ಏನು ಅಂಥೇಳಿ ನಿರ್ಧಾರ ತಗೊಳ್ಳೋಣ ಅಂಥೇಳಿ. ಓಕೆ, ಹಾಗೆ ಆ ನಿರ್ಧಾರ ತಗೊಳ್ಬೇಕಿದ್ರೆ ನನ್ನ ಹೋರಾಟ ಏನಿದೆ, ನನ್ನ ಚಿಂತನೆ ಏನಿದೆ ಅದಕ್ಕೆ ಪೂರಕವಾಗಿ ಇದ್ದುಕೊಂಡು ಆ ನಿರ್ಧಾರಗಳಿರ್ತದೆ. ಓಕೆ, ನನ್ನ ಯಾವುದನ್ನು ಉದ್ದೇಶ ಇಟ್ಟುಕೊಂಡು ತಿಳಿದಿದ್ದೇನೆ ನಾನು, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರದ ರೀತಿಯಲ್ಲಿ ಆ ಹೋರಾಟವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗೋ ರೀತಿಯಲ್ಲಿ ಇದ್ದುಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ಏನೇ ಇದ್ರೂ ಬಿಜೆಪಿ ಸಂಘ ಪರಿವಾರದ ಚೌಕಟ್ಟಿನ ಒಳಗೆ ಅಷ್ಟೇ, ಅದನ್ನು ಬಿಟ್ಟು ಹೊರಗಿನ ಪಕ್ಷ ಬೇರೆ ಪಕ್ಷ ಇಲ್ಲ, ಚಿಂತನೆ ಇಲ್ಲ, ಬೇರೆ ಪಕ್ಷದ ಯಾವುದೇ ರೀತಿ ಚಿಂತನೆ ಇಲ್ಲ. ಓಕೆ, ಯಾಕೆ ಬೇರೆ ಪಾರ್ಟಿಯನ್ನು ಉಳಿದುಕೊಂಡು ಅಧಿಕಾರ ಮಾಡೋದನ್ನು ಕಾಯ್ತೀರಿ ನೀವು? ಅಸಮಾಧಾನ ಪ್ರತಿಯೊಂದು ಪಾರ್ಟಿಯಲ್ಲಿ ಇರ್ತದೆ. ಯಾವುದೇ ಪಕ್ಷದಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರುವಂಥದ್ದು, 2-3 ಜನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ದಾಹವನ್ನು ಇವರು ಉಪಯೋಗ ಮಾಡಿಕೊಂಡು ಸರ್ಕಾರ ಮಾಡ್ಲಿಕ್ಕೆ ಹೋದ್ರೆ ಏನು ಕತೆ? ನಾಳೆ ಯಾವ ನೈತಿಕತೆ ಆಧಾರದ ಮೇಲೆ ಪಕ್ಷೇತರಾಗಿ ನಿಂತು ಇವರನ್ನು ಸೋಲಿಸಿದ್ರೆ, ಬುದ್ಧಿ ಕಲಿಸಿದ್ರೆ ಮಾತ್ರ ಇವರಿಗೆ ನಮ್ಮ ಹತ್ರ ಮಾತನಾಡಬೇಕು ಅಂತೇಳಿ ಅನಿಸುದ ಅಂತ ಹೇಳಿಕೊಂಡು ಅದೇ ಅನಿವಾರ್ಯ ಅಂತ ಹೇಳಿದ್ರೆ ನಾವು ಅದಕ್ಕೂ ಒಂದೊಂದ್ಸರಿ ಸಿದ್ಧ ಆಗಬೇಕು. ನಮಗೆ ಮನಸ್ಸಿಲ್ಲ ಇದ್ರೆ ನಾವು ಮತ್ತೆ ಮನಸ್ಸು ಮಾಡಿಕೊಂಡು ಸಿದ್ಧ ಆಗಬೇಕಾಗಬಹುದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.